ಪುತ್ತೂರಿನ ಟಿಕೆಟ್ ಆಕಾಂಕ್ಷಿಗಳ ಹೆಸರು ಬಂದಾಗ ಬಹಳಷ್ಟು ಸಲ ಹೆಸರು ಬಂದಂಥ ಎರಡು ಯುವಕರು ಇಲ್ಲಿದ್ದಾರೆ. ಇವರಿಬ್ಬರ ಹೆಸರುಗಳು ಕೂಡ ಬಹಳ ಚಾಲ್ತಿಯಲ್ಲಿತ್ತು. ಕಿಶೋರ್ ಮತ್ತು ಯತೀಶ್ ಇಬ್ಬರದ್ದು ಹೆಸರು ಕೂಡ ಬಹಳ ಚಾಲ್ತಿಯಲ್ಲಿತ್ತು. ಇವತ್ತು ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಬೇಸರ ಅವರ ಮುಖದಲ್ಲಿ ಏನು ಕಾಣ್ತಾ ಇಲ್ಲ. ಆದರೆ ಇವತ್ತಿನ ಈ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಇಬ್ಬರು ಕೂಡ ಭಾಗಿಯಾಗಿದ್ದಾರೆ. ಈ ಇಬ್ಬರು ಯಂಗ್ಸ್ಟರ್ಸನ್ನು ಮಾತಾಡುವ. ಯತೀಶ್ ಅವರವರೇ, ನೀವೀಗ ಪುತ್ತೂರಿನಲ್ಲಿದ್ದೀರಿ, ಬೆಳ್ತಂಗಡಿಯಲ್ಲಿ ಕಾರ್ಯೋನ್ಮುಖರಾಗಬೇಕು, ನೀವು ಪ್ರಭಾರಿಯಾಗಿದ್ದೀರಿ ಬೆಳ್ತಂಗಡಿಗೆ, ಟಿಕೆಟ್ ಆಕಾಂಕ್ಷಿಯಾಗಿದ್ರಿ, ನಿಮ್ಮ ಹೆಸರು ಚಾಲ್ತಿಯಲ್ಲಿತ್ತು, ಆ ಬಗ್ಗೆ ಏನು ಹೇಳ್ತೀರಿ? ನಾನು ಇರ್ಬೋದು, ಕಿಶೋರಣ್ಣ ಇರ್ಬೋದು, ನಾವ್ಯಾರು ಆಕಾಂಕ್ಷಿಗಳಲ್ಲ. ಆ್ಯಕ್ಚುಲಿ ನಮ್ಮದು ಕ್ಯಾಡರ್ ಬೇಸ್ ಆಗಿರ್ತಕ್ಕಂಥ ಪಾರ್ಟಿ. ನಮ್ಮ ಪಾರ್ಟಿಯಲ್ಲಿ ಕಾರ್ಯಕರ್ತರ ಬಗ್ಗೆ ಸಂಘಟನೆ ಯೋಚನೆ ಮಾಡೋದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಇದು. ನಂದು ಮಾತ್ರ ಅಂತಲ್ಲ, ಇಂಥ ಸಾವಿರಾರು ಜನರದ್ದು ಹೆಸರುಗಳು ಬಂದು ಚರ್ಚೆಗಳಾಗ್ತವೆ. ಆದರೆ ನಮಗೆ ನಮ್ಮ ಸಂಘಟನೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಏನು ಅಂತಂದರೆ, ಚರ್ಚೆಗಳಿಗೆ ಬಂದ ನಂತರನೂ ಕೂಡ ಪಾರ್ಟಿ ಯಾರನ್ನ ಒಬ್ಬರನ್ನ ಕಾರ್ಯಕರ್ತರನ್ನ ಅಭ್ಯರ್ಥಿಯಿಂದ ಘೋಷಣೆ ಮಾಡಿದ ಮೇಲೆ ಅವ್ರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡೋದು. ನಾವೆಲ್ಲರೂ ಕೂಡ ನಮ್ಮ ಸಿಂಬಲನ್ನು, ನಮ್ಮ ಸಂಘಟನೆಯನ್ನು ಗೆಲ್ಲಿಸೋದೇ ನಮಗೆ ಸಿಕ್ಕಿರ್ತಕ್ಕಂಥ ಸಂಸ್ಕಾರ. ನಮ್ಮ ಮನೆ ಸಂಸ್ಕಾರ ಕೂಡ ಅದೇ. ಹಾಗಾಗಿ ಇದರಲ್ಲಿ ಬೇಸರ ಆಗ್ತಕ್ಕಂಥದ್ದು, ಖುಷಿ ಆಗ್ತಕ್ಕಂಥದ್ದೇನಿಲ್ಲ. ಸಿಕ್ಕರೆ ಜವಾಬ್ದಾರಿ, ಸಿಗದಿದ್ದರೆ ಕರ್ತವ್ಯ ಅಂತೇಳಿ ನಾವು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದು. ನಾವು ಸೇಮ್ ಕ್ವಶನ್. ಅದೇ ಯತೀಶನ್ನ ಯಾವ ರೀತಿ ಹೇಳಿದರೆ ಅದೇ ಥರ ಅಭ್ಯರ್ಥಿಯನ್ನಾಗಿ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರನ್ನು ಮಾತ್ರ ಮಾಡಲಿಕ್ಕಾಗತ್ತೆ. ಈಗ ಇವತ್ತು ಆಶಕ್ಕನವರು ಎಲ್ಲ ಥರದ ಒಂದು ಅಂದರೆ 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಒಮ್ಮೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಒಮ್ಮೆ ಸುಳ್ಯ ನಗರ ಸಭೆದ ಅಧ್ಯಕ್ಷರಾಗಿ ತುಂಬ ಅನುಭವಿ ಒಂದು ನಾಯಕಿಯನ್ನು ನಮಗೆ ಪುತ್ತೂರಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರದಲ್ಲಿ ಬೇಸರ ಮಾಡುವಂಥ ಯಾವುದೇ ವಿಚಾರ ಇಲ್ಲ. ನಾವೆಲ್ಲರೂ ಆಶಾ ತಿಮ್ಮಪ್ಪ ಗೌಡ್ರು ಅಂದರೆ ನಾವೇ ಅನ್ನೋಂಥ ವಿಚಾರನ ಇಟ್ಕೊಂಡು ಯುವಕರು ಕೆಲಸ ಮಾಡಲಿಕ್ಕಿದ್ದೇವೆ. ಅದು ಯಾವ ರೀತಿಯ ಸಂಘದ ಸಸಿಯುವುದು ಹೆಮ್ಮರವಾಗಿದೆ ಅಂತ ಸಂಘದ ಒಂದು ಗೀತೆ ಉಂಟು. ಆಶಕ್ಕನವರ ಬಗ್ಗೆ ಈ ಮಾತು ಅತ್ಯಂತ ಅವರಿಗೆ ಒಂದು ಸಲ್ಲುವಂಥ ಮಾತು. ಯಾಕಂದರೆ ಜನಸಂಘದ ಕಾಲದಿಂದ ಅವರ ತಂದೆ ತಾಯಿ ಎಲ್ಲ ಸಂಘಕ್ಕೆ ಸಮಯವನ್ನು ಕೊಟ್ಟವರು. ಇವತ್ತು ಸಂಘದ ಸಂಸ್ಕಾರದಿಂದ ಬಂದವಣೆ, ಅದರ ಜೊತೆಗೆ ಅವರ ಮಗ ಸುಜಿತನ್ನ ಸಂಘದ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡು 5 ವರ್ಷ ಪೂರ್ಣವಾದಿ ಪ್ರಚಾರಕರಾಗಿ ಹೋಗಿ ಇವತ್ತು ಅವರ ಸ್ವಂತದ ಕೆಲಸ ಜೊತೆಗೆ ಸಮಾಜದ ಕೆಲಸವನ್ನು, ಅಂದರೆ ಸಂಜೆ ಆಗುವಾಗ ಅವರು ಜೋಲಿಗೆ ಹಾಕ್ಕೊಂಡು ಸಂಘದ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಸಲ್ಲತಕ್ಕಂಥ ಗೌರವ ಹಿರಿಯರು ಕೊಟ್ಟಿದ್ದಾರೆ. ಇದು ರಾಷ್ಟ್ರೀಯ ಪಕ್ಷ, ಇಲ್ಲಿ ಒಬ್ಬರಿಬ್ಬರು ತಗೊಳ್ಳೋ ನಿರ್ಧಾರ ಅಲ್ಲ, ಇದು ಇಡೀ ಹಿರಿಯರು ತಗೊಂಡು ನಿರ್ಧಾರ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಅತ್ಯಂತ ಹೆಚ್ಚಿನ ಶ್ರಮವನ್ನು ವಹಿಸಿ BJPಯಲ್ಲಿ ಪುತ್ತೂರಿನಲ್ಲಿ 30,000 ಅಂತರದಲ್ಲಿ ಗೆಲ್ಲಿಸಬೇಕನ್ನೋಂಥ ಒಂದು ಕೇಸರಿ ಪಡೆ, ಯುವಕರ ಪಡೆ, ಮಾತೆಯರ ಪಡೆ ಇವತ್ತು ಬೋರ್ಗರೆದಿದೆ. ಈ ಬೋರ್ಗರೆತಕ್ಕೆ ಕಾಂಗ್ರೆಸ್ ನುಚ್ಚುನೂರಾಗುತ್ತೆ. ಅದಕ್ಕೋಸ್ಕರ ಕಾಂಗ್ರೆಸ್ನವರಿಗೆ ಯಾವುದೇ ರೀತಿಯ ಒಂದು ಗೆಲ್ತೇವನ್ನುವಂಥ ಒಂದು ಯಾವುದೇ ಇದು ಬೇಡ, ವಿಶ್ವಾಸ ಬೇಡ. ನಾವು ವಿಶ್ವಾಸವನ್ನು ಪಡೆದು ಇವತ್ತು ಇಲ್ಲಿಂದ ಹೊರಡಲಿಕ್ಕಿದ್ದೇವೆ. ನಿಮ್ಮ ಜೊತೆಗಿದ್ದವರೇ ಪಕ್ಷೇತರರಾಗಿ ನಿಂತಿದ್ದಾರೆ, ಹಿಂದುತ್ವದ ಅಡಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ? ನಮ್ಮ ಪ್ರಜಾಪ್ರಭುತ್ವವಾಗಿರ್ತಕ್ಕಂಥ ರಾಷ್ಟ್ರ ನಮ್ಮದು. ಇಲ್ಲಿ ಅವಕಾಶ ಕೇಳಲಿಕ್ಕೆ ಪಾರ್ಟಿಯಲ್ಲಿ ಕೂಡ ಪ್ರಜಾಸತ್ತಾತ್ಮಕವಾಗಿ ಹಕ್ಕಿದೆ, ಮತ್ತು ಕೇಳಬೇಕು ನಾವು, ತಪ್ಪು ಅಂತಲ್ಲ. ಆದರೆ ಒಮ್ಮೆ ಸಂಘಟನೆ ಒಬ್ಬರನ್ನು ತೀರ್ಮಾನ ಮಾಡಿದ ಮೇಲೆ ಅದನ್ನು ಉಲ್ಲಂಘನೆ ಮಾಡೋದು ಸಂಘಟನೆಗೆ ಅದು ಸರಿ ಕಾಣೋದಿಲ್ಲ. ಮತ್ತು ಅವರು ಕೂಡ ಹಿಂದುತ್ವದ ವಿಚಾರವನ್ನು, ನಾವೆಲ್ಲರೂ ಕೂಡ ಹಿಂದುತ್ವದ ವಿಚಾರವನ್ನು ಒಪ್ಕೊಂಡು ನಂಬ್ಕೊಂಡು ನಡೆಯೋದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಹೋದರರು ಅಂತ ನಾವು ಭಾಷಣಕ್ಕೆ ಮಾತ್ರ ಸೀಮಿತ ಆಗದೆ, ಅದನ್ನು ಇಂಥ ಸಂದರ್ಭದಲ್ಲಿ ನಾವು ಅದಕ್ಕೊಂದು ಆದರ್ಶವಾಗಿರ್ತಕ್ಕಂಥ ಉದಾಹರಣೆಯನ್ನು ಕೊಡಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಹಾಗೆ ಅಂತೇಳಿ ಅವರು ಅದನ್ನು ಮಾಡಿಲ್ಲ ಅನ್ನೋದನ್ನು ನಾವು ಇವತ್ತು ಅದನ್ನು ಟೀಕೆ ಮಾಡೋದು, ಒಳ್ಳೆಯದು ಕೆಟ್ಟದು ಅಂತ ಹೇಳೋದಲ್ಲ. ಆದರೆ ಬರಬೇಕಿತ್ತು, ಬರಲಿಲ್ಲ. ಆ ಬೇಜಾರು ನಮಗೆಲ್ರಿಗೂ ಇದೆ. ನಾವೆಲ್ಲರೂ ಕೂಡ ಜೊತೆಗಿದ್ದವರು, ನೀವು ಹೇಳೋದಾಗೇ ಸ್ವಲ್ಪ ದೂರ ಇದ್ದಾರೆ ಅಂತ ಅನಿಸುತ್ತೆ. ನನಗನ್ಸುತ್ತೆ ಇನ್ನೂ ಕೂಡ ನಮಗೆ ನಿರೀಕ್ಷೆ ಇದೆ. ಇನ್ನು ನಾಮಪತ್ರ ವಾಪಸ್ ತಗೊಳ್ಳಿಕ್ಕೆ ಇನ್ನೊಂದು 2 ದಿವಸ ಟೈಮ್ ಇದೆ. ಅವ್ರು ವಾಪಸ್ ತಗೊಂಡು ನಮ್ಮ ಜೊತೆ ಜೋಡಿಸ್ತಾರೆ ಅಂತಕ್ಕಂಥ ಆಶಾಭಾವನೆಯಲ್ಲೇ ಇದ್ದೇವೆ. ಅದಕ್ಕಿಂತ ಮೇಲಾಗಿ ನಾವೆಲ್ಲರೂ ಕೂಡ ಸಾವರ್ಕರ ವಿಚಾರ ಓದ್ಕೊಂಡು ಬೆಳೆದವರು. ನಾವು ಬಂದರೆ ಜೊತೆಗೆ, ಬರೋದಿದ್ರೆ ಬಿಟ್ಟು, ಎದುರು ಹಾಕಿದ್ರೆ ನಿಮಗೆ ಗೊತ್ತಿದೆ, ನಿಮಗೆ ಅದನ್ನು ನಾವು ಮಾಡ್ತೀವಿ. ಅದರಲ್ಲಿ ಪ್ರಶ್ನೆ ಯಾವುದೂ ಇಲ್ಲ ನಮ್ಮ ಹತ್ರ. ಇಬ್ಬರ ಜಗಳ. ಮೂರನೇ ಭಾರತೀಯ ಜನತಾ ಪಕ್ಷದ ಧ್ಯೇಯ ಉದ್ದೇಶ ಅಂದರೆ ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಮತ್ತು ಸೆಲ್ಫ್ ಲಾಸ್ಟ್. ಅಂದರೆ ಇದೇ ಧ್ಯೇಯ ಉದ್ದೇಶದಲ್ಲಿ ನಾವು ಬಂದವರು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ವ್ಯಕ್ತಿ ಇಲ್ಲಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷಕ್ಕಿಂತ ಮೇಲ್ಪಟ್ಟು ಈಗ BJP, ಕಾಂಗ್ರೆಸ್ ಅಥವಾ JDS ಸೇರಿಕೊಂಡು ಇಡೀ ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಂದಾಗಬೇಕು. ಅಂದರೆ ಪಕ್ಷದಿಂದ ಕೂಡ ದೇಶ ಮುಖ್ಯ ಅನ್ನೋ ವಿಚಾರವನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ನಾನು ಅನ್ನೋದು ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ವೇ ಅಲ್ಲ. ಇವತ್ತು ಅರುಣ್ ಕುಮಾರ್ ಪುತ್ತಿಲ್ ಅವರು ಇರ್ಬೋದು, ಅಶೋಕ್ ಕುಮಾರ್ ರೈ ಅವರು ಕೂಡ ಇಲ್ಲಿಂದಲೇ ಹೋದವರು, ಸಂಘದ ಗಣವೇಶ ಹಾಕಿದವರು. ಆದರೆ ನಾವೆಲ್ಲರೂ ಇಲ್ಲಿ ಸಂಘದ ಸಂಸ್ಕಾರ ಪಡೆದು ಇಲ್ಲಿ ಯಾವುದಂತ ತಾಯಿ ಭಾರತ ಮಾತೆಯನ್ನು ತಾಯಿ ಅಂತ ನಾವು ಪೂಜೆ ಮಾಡಿದವರು. ನಮ್ಮ ರಕ್ತದ ಕಣಕಣದಲ್ಲೂ ಕೂಡ ತಾಯಿ ಭಾರತಾಂಬೆಯನ್ನು ಪೂಜಿಸಬೇಕು. ನಾವು ಬೆಳಗಾತೆದ್ದಾಗ ಭಾರತ ಮಾತೆಗೆ ಪೂಜೆ ಮಾಡಿ ನಾವು ನಮ್ಮ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು. ಇವತ್ತು
ಅರುಣನಿಗಿರ್ಬೋದು, ಅಶೋಕನಿಗಿರ್ಬೋದು, ಅಲ್ಲಿ ಅವರಿಗೆ ಮನಸ್ಸಲ್ಲಿ ಈಗ ದುಗುಡ ಇರ್ಬೋದು, ನಾನು ನನ್ನ ಪಕ್ಷಕ್ಕೆ ದ್ರೋಹ ಮಾಡಿ ಹೊರಗೆ ಬಂದೆ ಅನ್ನುವಂಥ ಬೇಸರ ಕೂಡ ಇರ್ಬೋದು. ಅದಕ್ಕೋಸ್ಕರ ಅವರು ಯತೀಶನ ಹೇಳಿದಾಗ ಅವರು ಕೂಡ ನಮ್ಮವರೇ, ಇಲ್ಲಿಂದ ಬಿಟ್ಟು ಹೋದರೂ ಕೂಡ ಅವರ ಮನಸ್ಸಿನ ಪ್ರತಿ ಕ್ಷಣ ಕೂಡ ಈ ಭಾರತ ಮಾತೆ, ಭಾರತೀಯ ಜನತಾ ಪಾರ್ಟಿ, ಕೇಸರಿ, ಭಗವಧ್ವಜ ಇದೇ ಅವರ ಮನಸ್ಸಲ್ಲಿ ಕೂಡ ಇರ್ತದೆ ಅನ್ನುವಂಥ ಭಾವನೆ ನನಗುಂಟು. ಅದಕ್ಕೋಸ್ಕರ ಕಾಂಗ್ರೆಸ್ನವರು ಯೋಚನೆ ಮಾಡಿರ್ಬೋದು, ಅಶೋಕನಲ್ಲಿ ಬಂದಿದ್ದಾರೆ, ಆದರೆ ಅವರು ನಮ್ಮವರೇ, ಏನೋ ತಪ್ಪಿ ಹೋಗಿದ್ದಾರೆ. ಆದರೂ ಇವರು ಯತೀಶನ ಹೇಳಿದ ಹಾಗೆ ಬಂದರೆ ನಮ್ಮ ಜೊತೆ, ಇಲ್ಲದ್ರೆ ನಿಮ್ಮನ್ನು ಬಿಟ್ಟು ಕೂಡ ಪಕ್ಷವನ್ನು ಇಷ್ಟು ಜನರ ಇತಿಹಾಸದ ತೆಗೆದು ನೋಡಿದರೆ ಈ ಪಕ್ಷಕ್ಕೆ ತುಂಬ ಜನರ ಬಲಿದಾನ ಉಂಟು. ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಏನೋ ಕಾಂಗ್ರೆಸ್ಸಿಂದ ಬಿಟ್ಟು ಬಂದರು BJPಗೆ. ಯಾಕೋಸ್ಕರ ಬಂದ್ರಂದರೆ ಏಕ್ ದೇಶ್ ಮೇ ದೋ ನಿಶಾನ್, ದೋ ಪ್ರಧಾನ್, ದೋ ವಿಧಾನ್. ಒಂದು ದೇಶದಲ್ಲಿ ಕಾಶ್ಮೀರದಲ್ಲಿ ಬೇರೆ ಧ್ವಜ ಆಗಬೇಕಂತ ಹೊರಟರು ಸೆಪರೇಟಿಸ್ಟ್ನವರು, ಪಾಕಿಸ್ತಾನ ಜೊತೆ ಸೇರಿಕೊಂಡು ಬೇರೆ ಧ್ವಜ ಬೇಕು, ಬೇರೆ ಪ್ರಧಾನಿ ಬೇಕು, ಬೇರೆ ಸಂವಿಧಾನ ಬೇಕಂತ. ಅದಕ್ಕೋಸ್ಕರ ಕಾಶ್ಮೀರದಲ್ಲಿ ಕಾರಾಗೃಹವಾಸವನ್ನು ಅನುಭವಿಸಿದಂಥ ಶ್ಯಾಮಪ್ರಸಾದ್ ಮುಖರ್ಜಿಯವರು ನಮ್ಮ ಸ್ಥಾಪಕ ಅಧ್ಯಕ್ಷರು. ಅವರ ಪ್ರಾಣವನ್ನೇ ಕೊಟ್ಟರು. ಅವರ ಪ್ರಾಣ ಕಾಶ್ಮೀರದ ಜೈಲಿನಲ್ಲಿ ಪ್ರಾಣತ್ಯಾಗ ಆಯಿತು. ಅಂದರೆ ಈ ಎಲ್ಲ ವಿಚಾರವನ್ನು ಇವರು ನೆನಪಿಟ್ಕೊಂಡು ವಾಪಸ್ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕು. ಇಲ್ಲಿ ದೇಶವೇ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ನಾವೇನು ಕೆಲಸ ಮಾಡ್ತಿದ್ದೀವಿ ನಮ್ಮ ಸ್ವಂತ ಸ್ವಾರ್ಥ ಅಲ್ಲ, ಇದು ದೇಶದ ಹಿಂದುತ್ವದ ಪ್ರತಿಯೊಬ್ಬರ ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಕೂಡ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ನಮ್ಮ ನಾಯಕರು, ನಾವೆಲ್ಲರೂ ಜೊತೆ ಕೆಲಸ ಮಾಡಲಿಕ್ಕಿದ್ದೇವೆ. ಎಲ್ಲರೂ ಯುವಕರನ್ನು ಮನಗಂಡು ಯಾವುದೇ ರೀತಿಯಲ್ಲಿ ಗೊಂದಲ ಆಗದೆ BJPಯೇ ಫಸ್ಟ್ ಅನ್ನೋ ಕಾರಣಕ್ಕೋಸ್ಕರ ಕೆಲಸ ಮಾಡಬೇಕಂತ ನಮ್ಮ ಪ್ರಾರ್ಥನೆ. ಅವ್ರು ಗೆದ್ರು BJPಗೆ ಸಪೋರ್ಟ್ ಮಾಡ್ತಾರಂತಲ್ಲ? ಅಲ್ಲ, ಅದನ್ನು ಹೇಳ್ತಾರೆ. ಚುನಾವಣೆಯ ಈ ಸಂದರ್ಭದಲ್ಲಿ ಅಂಥ ಮಾತುಗಳನ್ನು ಹೇಳಲೇಬೇಕು ಯಾರಾದ್ರೂ. ಆದರೆ ಅದು ಸಾಧ್ಯನಾ ಅಂತಂದರೆ ಸಾಧ್ಯ ಅಲ್ಲ. ಇವತ್ತೇನೋ ಪುತ್ತೂರಿನಂಥ ಪ್ರಜ್ಞಾವಂತ ಮತದಾರರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾರೊಬ್ಬ ಬಂಡಾಯ ನಿಂತ್ಕೊಂಡು ಗೆಲ್ತೀವಿ ಅಂತಕ್ಕಂಥದ್ದು ತುಂಬ ಸುಳ್ಳದು, ಸಾಧ್ಯ ಇಲ್ಲ ಅದು. ಇಲ್ಲಿ ಒಂದು BJP ಗೆಲ್ಲಬೇಕು, ಇಲ್ಲ ಕಾಂಗ್ರೆಸ್ ಗೆಲ್ಲಬೇಕು, ಎರಡೇ ಪಾರ್ಟಿ ಗೆಲ್ಲಬೇಕು. ಇನ್ನೊಂದು ಪಕ್ಷ ಕೂಡ ಗೆಲ್ಲಲಿಕ್ಕೆ ಇಲ್ಲಿ ಸಾಧ್ಯತೆಗಳು ಕಡಿಮೆ. ಇಂಥ ಸಂದರ್ಭದಲ್ಲಿ ಇಂಥ ಮಾತುಗಳು ಯಾವುದೇ ಬೆಲೆಯನ್ನು ಉಳಿಸ್ಕೊಳ್ಳಲ್ಲ ಅಂತ ಅನಿಸುತ್ತೆ. ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಸವಾಲು ಏನು ಅಂತಂದರೆ, ನಿನ್ನೆ ಕಾಂಗ್ರೆಸ್ನ ಅಭ್ಯರ್ಥಿ BJP ಕಾರ್ಯಕರ್ತರನ್ನು ನೋಡ್ಕೊಳ್ತೀನಿ, ಹಿಂದೂ ಕಾರ್ಯಕರ್ತರನ್ನು ನೋಡ್ಕೊಳ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಮಾತನ್ನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅರುಣ್ಕುಮಾರ್ ಪುತ್ತಿಲ್ ಅವರಿಗೆ ಆ ಭಾವನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಮಧ್ಯೆ ಇರತಕ್ಕಂಥ ಅಭಿಪ್ರಾಯ ಭೇದಗಳು ಇನ್ಯಾರೋ ಹಿಂದೂ ಕಾರ್ಯಕರ್ತರನ್ನು ದಮನ ಮಾಡ್ತೀವಿ ಅಂತಕ್ಕಂಥವ್ರ ಗೆಲುವಿಗೆ ಕಾರಣ ಆಗೋ ಸಾಧ್ಯತೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಅದು ಸಾಧ್ಯ ಆಗೋದಿಲ್ಲ. ನಾವು ಗೆಲ್ತೀವಿ. ಆದರೆ ಅರುಣ ನಂತರ ಯಾರು ಕಾರ್ಯಕರ್ತರಿದೆ, ಹಿಂದೂ ಕಾರ್ಯಕರ್ತರು, ಅವರು ನಮ್ಮ ಜೊತೆ ಸೇರಿಕೊಂಡು ಇಂಥ ಕೆಟ್ಟ ಭಾವನೆಗಳಿಗೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ನಾವು ಮತ್ತೆ ಕಿಶೋರಣ್ಣ ಹೇಳಿದ ಹಾಗೆ 30,000ಕ್ಕಿಂತ ಹೆಚ್ಚು ಅಂತರದಲ್ಲಿ ಏನು ಗೆಲ್ಲಬೇಕು. ಅದಕ್ಕೆ ಅರುಣನ್ನ ಕೈ ಜೋಡಿಸ್ತಾರೆ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಮಾತು ಕೇಳಿದ ಮೇಲೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ಇಬ್ಬರು ಯಂಗ್ಸ್ಟರ್ಸ್ ಮಾತು. ಅವರಿಬ್ಬರು ಏನು ಹೇಳಿದ್ರು ಅಂತ ಕೇಳಿದ್ರಿ. ಅಲ್ಲಿ ಅರುಣ್ಕುಮಾರ್ ಪುತ್ತಿಲ್ ಅವರಿದ್ದಾರೆ, ಅವರ ಬಗ್ಗೆ ಬಹಳ ಗೌರವ ಇದೆ. ಅವರು ನಮ್ಮ ಜೊತೆಗಿದ್ದವರು, ನಮ್ಮ ಜೊತೆಗೆ ಒಂದಷ್ಟು ಹಿಂದುತ್ವದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದವರು. ಅವರು ಮತ್ತೆ ಮನಸ್ಸು ಬದಲಾಯಿಸ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇವರಿದ್ದಾರೆ. ಇವರು ಅಂತಹದ್ದೊಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.